ಹಾಯ್ ನಮಸ್ತೆ. ತುಳುನಾಡಲ್ಲಿ ಧಾರ್ಮಿಕವಾಗಿ ಪ್ರಾಧಾನ್ಯ ಪಡೆದಿರುವಂತಹ ದೇವಾರಾಧನೆ ಮತ್ತು ಭೂತ ಆರಾಧನೆ ಇಲ್ಲಿ ಭಾಷಾ ಸಾಮರಸ್ಯವನ್ನ ಕೂಡ ಎತ್ತಿ ಹಿಡಿಯುತ್ತೆ. ಕೆಲವು ಭೂತಗಳು ತುಳುವಿನಲ್ಲಿ ನುಡಿಗಟ್ಟು ಹೇಳಿದ್ರೆ ಇನ್ನೂ ಕೆಲವು ಕನ್ನಡದಲ್ಲಿ ನುಡಿಗಟ್ಟನ್ನ ಹೇಳುವುದನ್ನ ಕೇಳಿರಬಹುದು. ಇವುಗಳಲ್ಲಿ ಏನೇ ಕಲ್ಲಿನ ಬಚ್ಚನಾಯಕ ದೇವ ಕನ್ನಡದಲ್ಲಿ ಮಾತನಾಡುತ್ತೆ. ನೇಮದ ವೇಳೆಯಲ್ಲಿ ದೇವಜ್ಞ ಕನ್ನಡ ಭಾಷೆಯಲ್ಲಿ ನುಡಿ ಹೇಳಿ ಭಕ್ತರಿಗೆ ಅಭಯ ನೀಡುವುದು ಇಲ್ಲಿನ ವಿಶೇಷ. ಅದು ಕೂಡ ಅಚ್ಚ ಕನ್ನಡ ಭಾಷೆಯಲ್ಲಿ ಈ ನುಡಿಗಟ್ಟು ಇರುತ್ತೆ. ಹಾಗಾದ್ರೆ ಈ ಬಚ್ಚನಾಯಕ ದೇವ ಯಾರು, ಹೇಗೆ ದೈವತ್ವವನ್ನ ಪಡೆದರು ಎನ್ನುವುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಬಚ್ಚನಾಯಕನ ಬಾಲ್ಯ ಮತ್ತು ಜೀವನ. ಐಗೂರು ಸೀಮೆಗೆ ಸೇರಿದ ಕಾಗೆನೂರು ಕೋಟೆಯಲ್ಲಿ ದಂಡಿನ ದಳವಾಯಿ ಮಲ್ಲನಗೌಡ ಎಂಬವನಿದ್ದರು. ಈತನ ಹೆಂಡತಿ ಲೀಲಾವತಿ. ಈ ದಂಪತಿಗಳಿಗೆ ಕೋಟೆ ನಾಯಕ, ಬಚ್ಚನಾಯಕ, ಸಣ್ಣನಾಯಕ ಎಂಬ 3 ಗಂಡು ಮಕ್ಕಳಿದ್ದರು. ಹಾಗೆಯೇ ಇವರುಗಳಿಗೆ ತಂಗಿಯೊಬ್ಬಳಿದ್ದಳು. ಗಂಡು ಮಕ್ಕಳು ಗರಡಿ ಸಾಧಕರಾಗಿದ್ದರು. ಬಚ್ಚನಾಯಕ ತಂದೆಗೆ ಸಹಾಯಕವಾಗಿ ಕೋಟೆಯ ರಕ್ಷಕನಾಗಿರುತ್ತಾನೆ. ಬಚ್ಚನಾಯಕನು ದೈವತ್ವಕ್ಕೆ ಏರಿದಂತಹ ಕತೆ. ಬಚ್ಚನಾಯಕನ ಮೂಲಕ ಕಡಬಾದರಸು ಏನೇಕಲ್ಲು ಗ್ರಾಮವನ್ನ ಸೂರೆ ಮಾಡಲು ಪ್ರಯತ್ನವನ್ನ ಮಾಡುತ್ತಾನೆ. ಓಲೇಕಾರನ ಮೂಲಕ ಬಂದ ಕಡಬಾದ ಸ್ನೇಹಿತನ ಓಲೆಯನ್ನ ಓದಿದ ಬಚ್ಚನಾಯಕನು ತುಳುನಾಡಿಗೆ ಹೋಗುವ ವಿಚಾರವನ್ನ ತಂದೆಗೆ ತಿಳಿಸುತ್ತಾನೆ. ತಂದೆಯು ಮಗನ ಮಾತು ಕೇಳಿ, ಮಗನೇ, ತುಳುನಾಡು ಬಂಟರ ರಾಜ್ಯ, ತುಂಟರ ಸೀಮೆ. ಮುಂದೆ ನಿಂತರೆ ಕಾಲು ಕಡಿದರು, ಹಿಂದೆ ನಿಂತರೆ ಕತ್ತು ಕೊಯ್ದಾರು. ಆದ್ದರಿಂದ ನೀನು ಹೋಗಕೂಡದು ಎಂದು ಹೇಳುತ್ತಾನೆ. ಆದ್ರೆ ಬಚ್ಚನು ಮಾತೂ ಕೊಟ್ಟಿದ್ದೇನೆ, ತಪ್ಪಿ ನಡೆಯಲಾರೆ, ಬಂದದ್ದನ್ನ ಎದುರಿಸುತ್ತೇನೆಂದನು. ಹಾಗೆಯೇ ತಾಯಿ ಕೂಡ, ಮಗನೇ, ತುಳುವರು ಮೋಸಗಾರರು, ಉಣ್ಣುವ ಅನ್ನಕ್ಕೆ ವಿಷವಿಕ್ಕುವವರು, ಕುಡಿಯುವ ಹಾಲಿಗೆ ಪಾಷಾಣವಿಕ್ಕುವವರು, ನೀನು ನಮ್ಮನ್ನು ಬಿಟ್ಟು ಹೋಗಕೂಡದು ಎನ್ನುತ್ತಾಳೆ. ಆದರೆ ಬಚ್ಚನು ಮಾತು ಮೀರಿ ಹೊರಡಲು ಸಿದ್ಧನಾಗುತ್ತಾನೆ. ತುಂಬು ಬಸುರಿ ತಂಗಿ ತುಳುನಾಡಿಗೆ ಹೋಗುವ ಸಿದ್ಧತೆಯಲ್ಲಿದ್ದ ಬಚ್ಚನಲ್ಲಿಗೆ ಗಿಂಡಿ ಹಾಲು ಹಿಡಿದು ಬಂದಳು. ಅಣ್ಣ, ನೀನು ತುಳುನಾಡಿಗೆ ಹೋಗಬಾರದೆಂದು ಬಿನ್ನವಿಸಿದಳು. ಅಣ್ಣ, ನೀನು ಬೆನ್ನು ಹಾಕಿ ಹೋದರೆ ತಲೆ ಎತ್ತಿ ಬರಲಾರೆ, ಇದಕ್ಕೆ ಗಾಡಿ ಚೌಡಮ್ಮಲ ಆಣೆ ಎಂದಳು. ಬಚ್ಚ ಕೋಪದಿಂದ ತಂಗಿಯನ್ನ ಕಾಲಿನಿಂದ ತುಳಿಯುತ್ತಾನೆ. ಗಿಂಡಿ ಹಾಲು ಚಿಲ್ಲಿತು, ಗರ್ಭಪಾತವಾಯಿತು. ಕುದುರೆ ಏರಿ ಐಗೂರು ಬಿಟ್ಟ ಬಚ್ಚ ಅಡ್ಡ ಒಳಗೆ ಬಂದು ಬುತ್ತಿ ಬಿಚ್ಚುತ್ತಾನೆ. ಮನೆಯವರ ಮಾತನ್ನ ಧಿಕ್ಕರಿಸಿ ಬಂದ ಅವನು ತಳಮಳಗೊಂಡಿದ್ದ. ಭವಿಷ್ಯದ ಕುರಿತಂತೆ ಯೋಚಿಸಿ ಬುತ್ತಿಯ ಅನ್ನದ ಸುತ್ತನ್ನ ಮೀನುಗಳಿಗೆ, ಕಾಗೆಗಳಿಗೂ ಹಾಕುತ್ತಾನೆ. ಸತ್ಯ ಶೋಧನೆಯಲ್ಲಿ ಅವು ಅವುಗಳನ್ನ ಮುಟ್ಟಲಿಲ್ಲ. ಈ ಮೂಲಕ ತನ್ನ ದುಸ್ಥಿತಿಯನ್ನ ಅರಿಯುತ್ತಾನೆ. ಕಡಬಾದಲ್ಲಿಂದ ಏನೇಕಲ್ಲಿಗೆ ಕೊಂಬಾರು ಮೂಲಕ ಪಯಾಣಿಸಿ ಬರುತ್ತಾನೆ. ಪಾನಡ್ಕ ಸುಬ್ಬೇಗೌಡ ಏನೇಕಲ್ಲು ಮುನ್ನೂರೊಕ್ಕಳಿಗೆ ಗುತ್ತುಗಾರನಾಗಿರುತ್ತಾನೆ. ಬಚ್ಚನಿಂದ ಊರು ಸೂರೆಯಾದ ವಿಷಯ ತಿಳಿಯಿತು. ಸುಬ್ಬೇಗೌಡ ತನ್ನ ಮನೆಯ ಪಕ್ಕದ ಮರಗಳಲ್ಲಿ ಉಳಿಕಟ್ಟೆ ಮೂಲದ ಮುಗೇರರನ್ನ ವಿರೋಧಿಗಳ ನಾಶಕ್ಕಾಗಿ ಕಾವಲು ಕೊಳ್ಳಿರಿಸಿದ. ಅವರು ಉಳಿಕಂದಡಿ ಆವಿನ ವಿಷಲೇಪಿತ ಪಗರಿ ಹಿಡಿದಿದ್ದರು. ಕುತ್ತೂಗೌಡ ಬಾನಡ್ಕ ಸುಬ್ಬನನ್ನ ಸೆರೆ ಹಿಡಿಯುವ ಸಲುವಾಗಿ ಬಚ್ಚ ಕುದುರೆ ಏರಿ ಬರುತ್ತಾನೆ. ಮುಗೇರರು ಮರೆಯಿಂದ ಪಗಾರಿ ಬಿಟ್ಟು ಬಚ್ಚನನ್ನ ನೆಲಕ್ಕುರುಳಿಸುತ್ತಾರೆ. ಸುಬ್ಬೇಗೌಡನು ಜನ ಸೇರಿಸಿ ಸಮಾಲೋಚನೆ ನಡೆಸುತ್ತಾನೆ. ಬಚ್ಚನು ಕುದುರೆಯಿಂದ ಉರುಳಿ ತೋಡಿಗೆ ಬೀಳುತ್ತಾನೆ. ಸಾವನ್ನು ಹೊಂದಿರುವುದಿಲ್ಲ. ಸಂಜೆ ಹೊತ್ತಿಗೆ ಸುಬ್ಬಗೌಡನ ಹೆಂಡತಿಯರಿಬ್ಬರು ಹುಲ್ಲಿಗಾಗಿ ಬಂದಾಗ ಬಚ್ಚನು ನರಳುವುದು ಕೇಳುತ್ತೆ. ನರಳಾಟವನ್ನ ನಿಲ್ಲಿಸಲು ಉಪಾಯ ಕಂಡುಕೊಂಡ ಅವರಲ್ಲಿ ಅಕ್ಕ ಬೇರೆಯ ಕೊರಳನ್ನ ಒತ್ತಿ ಹಿಡಿಯುತ್ತಾಳೆ. ತಂಗಿಯು ಹೊರಚಾಚಿದ ನಾಲಗೆಯನ್ನ ಕತ್ತರಿಸುತ್ತಾಳೆ. ಹೀಗೆ ಬಚ್ಚನಾಯಕನು ಸಾಯುವಾಗ ಮಾಯದಲ್ಲಿ, ನಾನು ದೈವವಾಗಿರುತ್ತೇನೆ, ನೀವು ಆರಾಧಿಸಿ, ನಿಮ್ಮನ್ನು ಕಾಯುತ್ತೇನೆಂದು ಹೇಳುತ್ತಾನೆ. ಈ ಪ್ರಕಾರವೇ ಇಂದು ಏನೇ ಕಲ್ಲಿನಲ್ಲಿ ಬಚ್ಚನಾಯಕನು ಆರಾಧ್ಯ ದೈವವನಾಗಿ ಗುರುತಿಸಿಕೊಳ್ಳುತ್ತಾನೆ. ಇಲ್ಲಿನ ವಿಶೇಷ ಮೀಸೆಯ ಪರಕೆ. ಕಚೇರಿ, ಜಾಗದ ತಕರಾರು, ವ್ಯಾಜ್ಯ ಹೀಗೆ ನ್ಯಾಯಕ್ಕೆ ಸಂಬಂಧಿಸಿ ಇಲ್ಲಿ ಹೆಚ್ಚು ಹರಕೆ ಸಂದಾಯವಾಗುತ್ತೆ. ಯಾವುದೇ ಕಷ್ಟ ಎದುರಾದರೂ ಇಲ್ಲಿ ಹರಕೆ ಹೇಳಿಕೊಳ್ಳುತ್ತಾರೆ. ಸಂಕಷ್ಟ ನಿವಾರಣೆಯಾದ ಮೇಲೆ ನೇಮದ ವೇಳೆ ಬೆಳ್ಳಿಯ ಮೀಸೆಯನ್ನ ಹರಕೆಯಾಗಿ ಒಪ್ಪಿಸಲಾಗುತ್ತೆ. ಇನ್ನು ಕನ್ನಡದಲ್ಲಿ ನುಡಿ. ತುಳುನಾಡಿನಲ್ಲಿ ಪುರುಷ ದೈವ ಸಹಿತ ಬೆರಳೆಣಿಕೆಯ ದೈವಗಳು ಕನ್ನಡದಲ್ಲಿ ನುಡಿ ಹೇಳುವುದು ಬಿಟ್ಟರೆ ಬಹುತೇಕ ದೈವಗಳು ತುಳು ಭಾಷೆಯಲ್ಲಿ ಮಾತನಾಡುತ್ತವೆ. ಘಟ್ಟದ ಮೇಲಿನಿಂದ ತುಳುನಾಡಿಗೆ ಯುದ್ಧ ಸಾರಲು ಬಂದ ಬಚ್ಚನಾಯಕನನ್ನ ಇಲ್ಲಿ ಪ್ರತಿಮಾ ರೂಪವಾಗಿ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತೆ. ಘಟ್ಟದ ಮೇಲಿನ ದೈವವಾದ್ದರಿಂದ ಕನ್ನಡದಲ್ಲಿ ನುಡಿ ಹೇಳುತ್ತೆ.